ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಹರಸು ಎಂದು, ಭಾದ್ರಪದ ಶುಕ್ಲದ ಚೌತಿಯೆಂದು, ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ತನ್ನಿಧಾನದಿ ಶಿರಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಅಧ್ಯಕ್ಷತೆ ವಹಿಸಿಕೊಂಡಿರುವ ಮಲ್ಲಿಕಾರ್ಜುನ ಕೆಎಸ್ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಅದೇ ರೀತಿ ವಿಶೇಷ ಆಫೀಸರಾಗಿ HP ಶಿವೇಂದ್ರ ಪಾಳೇನವರು ಬಂದರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ವಿಶ್ವನಾಥ ಸಿ ರಾಜು ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ಸಂಘದ ಉಪಾಧ್ಯಕ್ಷರಾದ ಪುಟ್ಟಯ್ಯನವರು, BS ಬೀರ್ಲಿಂಗ ನಿರ್ದೇಶಕರು, ಮಹೇಶ್ವರಪ್ಪ ನಿರ್ದೇಶಕರು, ಕೃಷ್ಣಮೂರ್ತಿ ನಿರ್ದೇಶಕರು, ಕಾಂತರಾಜು ನಿರ್ದೇಶಕರು, LB ತಿಮ್ಮಯ್ಯ ನಿರ್ದೇಶಕರು, ಕಾಂತರಾಜು ನಿರ್ದೇಶಕರು, ಹನುಮಕ್ಕ ನಿರ್ದೇಶಕರು, ಶೋಭಾ ನಿರ್ದೇಶಕರು, ಇವರೆಲ್ಲ ನಿರ್ದೇಶಕರಿಗೂ ಸಹ ಸ್ವಾಗತವನ್ನು ಕೊಟ್ಟಿದ್ದೀನಿ. ಈ ಕಡೆ ನೋಡ್ರಿ. ಸಂಘದ 2021 ಮತ್ತು 2022 ನೀವು ಒಟ್ಟು ಸದಸ್ಯರಿಂದ ಹಾಲು ಖರೀದಿ ಮಾಡಿರೋದು 51,72,202 ರೂಪಾಯಿ 59 ಪೈಸೆಗೆ ಹಾಲು ಖರೀದಿ ಮಾಡಿದ್ದೀರಾ. ಪಶು ಆಹಾರನ 14,63,000 ರೂಪಾಯಿಗೆ, ಖನಿಜ ಮಿಶ್ರಣ 14,400 ರೂಪಾಯಿಗೆ, ಜೋಳನ 14,400 ರೂಪಾಯಿಗೆ ನೀವು ಖರೀದಿ ಮಾಡಿ ಇದನ್ನ ಒಕ್ಕೂಟಕ್ಕೆ ಹಾಲನ್ನ ಮಾರಾಟ ಮಾಡಿರೋದು 56,86,573.60 ಪೈಸಾ. ಹಾಗೂ ಸ್ಥಳೀಯವಾಗಿ 67,950 ರೂಪಾಯಿಗೆ ಸ್ಥಳೀಯವಾಗಿ ಮಾರಾಟ ಮಾಡಿದ ಹಾಲನ್ನ. ಪಶು ಆಹಾರನ 14,20,705 ರೂಪಾಯಿ, ಖನಿಜ ಮಿಶ್ರಣ 29,066 ರೂಪಾಯಿ, ಜೋಳ 30,825 ರೂಪಾಯಿಗೆ ನೀವು ಮಾರಾಟ ಮಾಡಿದ್ದರಿಂದ ನಿಮಗೆ ಸಂಘದಲ್ಲಿ ವ್ಯಾಪಾರ ಲಾಭವಾಗಿ 5,67,512 ರೂಪಾಯಿ 38 ಪೈಸೆ ನಿಮಗೆ ಈ ವರ್ಷ ವ್ಯಾಪಾರ ಲಾಭ ಬಂದಿದೆ. ಅದೇ ರೀತಿ ಪಶು ಆಹಾರದಿಂದ 3,705 ರೂಪಾಯಿ ವ್ಯಾಪಾರ ಲಾಭ ಬಂದಿದೆ. ಮತ್ತು ಇತರ ಆದಾಯ ಅಂತ 86,150 ರೂಪಾಯಿ 20 ಪೈಸೆ, ಒಟ್ಟು 6,57,367 ರೂಪಾಯಿ 58 ಪೈಸೆ ನಿಮಗೆ ಈ ವರ್ಷ ಲಾಭ ಬಂದಿದ್ದು. ಈ ಲಾಭದಲ್ಲಿ ಅವಕಾಶಗಳು 31,950 ರೂಪಾಯಿ ಮತ್ತು ಆಡಳಿತ ಖರ್ಚುಗಳು 2,64,876 ರೂಪಾಯಿ 15 ಪೈಸೆ ಕಳೆದು ನಿವ್ವಳವಾಗಿ 3,60,60,541 ರೂಪಾಯಿ 43 ಪೈಸೆ ನಿಮಗೆ ಈ ವರ್ಷ ನಿವ್ವಳ ಲಾಭ ಬಂದಿದೆ. ಇದರಲ್ಲಿ ಇತರೆ ಆದಾಯ ಏನೇನು ಬಂದಿದೆ ಸಂಘಕ್ಕೆ ಅಂದ್ರೆ 44,690 ರೂಪಾಯಿ, ಶೇಡ್ ಡಿವಿಡೆಂಡ್ ಒಕ್ಕೂಟದ್ದು 34,174 ರೂಪಾಯಿ 79 ಪೈಸೆ ಮತ್ತು ಬೋನಸ್ 6,312 ರೂಪಾಯಿ 49 ಪೈಸೆ ಮತ್ತು ಇತರೆ 973 ರೂಪಾಯಿ, ಒಟ್ಟು 86,150 ರೂಪಾಯಿ 20 ಪೈಸೆ ನಿಮಗೆ ಇತರೆ ಆದಾಯ ಬಂದಿದೆ. ಮತ್ತು ಈ ಸಂಘದಲ್ಲಿ ಖರ್ಚು ಮಾಡಿರೋದು ಏನೇನು ಆಡಳಿತ ಖರ್ಚುಗಳು ಮಾಡಿದ್ದಾರೆ ಅಂದ್ರೆ ನೌಕರ ವೇತನಕ್ಕೆ 1,19,000 ರೂಪಾಯಿ, ಸ್ಟೇಷನರಿಗೆ 9,034 ರೂಪಾಯಿ, ಪ್ರಯಾಣ ಭತ್ಯೆಗೆ 9,700 ರೂಪಾಯಿ, ಮಾಸಿಕ ಸಭೆಗೆ 3,100 ರೂಪಾಯಿ, ಪಶುಹಾರ ಪ್ರೋತ್ಸಾಹಧನ 3,100 ರೂಪಾಯಿ, ಸಾದಿಲ್ವಾರ 10,265 ರೂಪಾಯಿ 38 ಪೈಸೆ, ಚುನಾವಣಾ ವೆಚ್ಚ 17,150 ರೂಪಾಯಿ, DTP ಜೆರಾಕ್ಸ್ ಮತ್ತು ಮುದ್ರಣ 6,000 ರೂಪಾಯಿ, GBM ವೆಚ್ಚ 12,000 ರೂಪಾಯಿ, ಬ್ಯಾಂಕ್ ವೆಚ್ಚ 283 ರೂಪಾಯಿ 20 ಪೈಸೆ, ಬಾಡಿಗೆ 9,000 ರೂಪಾಯಿ, ಸೀಲು ಹಾಕ್ಸಿ ಸ್ಕೇಲ್ಗೆ ಸೀಲ್ ಹಾಕ್ಸಿದ್ದು 3,624 ರೂಪಾಯಿ, ದೂರವಾಣಿ 1,360 ರೂಪಾಯಿ, ವಿದ್ಯುತ್ಗೆ 1,850 ರೂಪಾಯಿ, ಹಮಾಲಿ 2,500 ರೂಪಾಯಿ, TDS 1,024 ರೂಪಾಯಿ, ತೂಕ ಯಂತ್ರದ ಸೇವಾ ವೆಚ್ಚ 3,212 ರೂಪಾಯಿ, ಒಟ್ಟು 2,64,876 ರೂಪಾಯಿ 15 ಪೈಸೆನ ನೀವು ಖರ್ಚು ಮಾಡಿ ಅವಕಾಶಗಳು ಪೀಠೋಪಕರಣ ಸವಕಳಿಗೆ 13,100 ರೂಪಾಯಿ, ಸಿಬ್ಬಂದಿ ಗ್ರಾಚ್ಯುಟಿಗೆ 10,300 ರೂಪಾಯಿ, ಲೆಕ್ಕಪರಿಶೋಧನಾ ಶುಲ್ಕ 8,550 ರೂಪಾಯಿ, ಒಟ್ಟು 31,950 ರೂಪಾಯಿ ಇಷ್ಟನ್ನು ಕಳೆದು ಈ ವರ್ಷದಲ್ಲಿ ನಿಮಗೆ ನಿವ್ವಳವಾಗಿ 3,60,60,541 ರೂಪಾಯಿ 43 ಪೈಸೆ ಈ ವರ್ಷ ನಿಮಗೆ ನಿವ್ವಳ ಲಾಭ ಬಂದಿದೆ. ಸಂಘದಲ್ಲಿರುವ ಬೈಲಾ ಪ್ರಕಾರ ನಾವು 10 ನಿಧಿಗಳ ವಿಂಗಡಿಸಿದಾಗ ಅಪದ ನಿಧಿಗೆ 90,136 ಪೈಸೆ, ಕಟ್ಟಡ ನಿಧಿಗೆ 36,054 ರೂಪಾಯಿ 14 ಪೈಸೆ, ಸಹಕಾರ ಶಿಕ್ಷಣ ನಿಧಿಗೆ 7,210 ರೂಪಾಯಿ 83 ಪೈಸೆ, ಶೇರ್ ಡಿವಿಡೆಂಟ್ ಯಾರು ಶೇರ್ ಹಾಕಿದ್ರೆ ಅವ್ರಿಗೆ 10 ರೂಪಾಯಿ ಡಿವಿಡೆಂಟ್ 2,270 ರೂಪಾಯಿ, ಉತ್ಪಾದಕರ ಬೋನಸ್
1,46,166 ರೂಪಾಯಿ 22 ಪೈಸೆ. ದಾಸೋಹ ಬಿರುದು ನಿಧಿ 22,487 ರೂಪಾಯಿ 11 ಪೈಸೆ. ದಾನ ನಿಧಿ 11,243 ರೂಪಾಯಿ 56 ಪೈಸೆ. ಸಹಕಾರ ಅಭಿವೃದ್ಧಿ ನಿಧಿ 11,243 ರೂಪಾಯಿ 56 ಪೈಸೆ. ನೌಕರರ ಬೋನಸ್ 22,487 ರೂಪಾಯಿ 11 ಪೈಸೆ. ವಿಮಾ ನಿಧಿ 11,243 ರೂಪಾಯಿ 56 ಪೈಸೆ. ಒಟ್ಟು ನಿಮ್ಮ ಸಂಘದಲ್ಲಿರುವ ಲಾಭದ 3,60,541 ರೂಪಾಯಿ 43 ಪೈಸೆನ ಇಷ್ಟು ನಿಧಿಗಳನ್ನು ಗಳಿಸಿದ್ವಿ. ಇದರಲ್ಲಿ ಬೋನಸ್ 1,46,166 ರೂಪಾಯಿ 12 ಪೈಸೆ ಈ ವರ್ಷದ ಬೋನಸ್ ಬಂದಿದೆ. ಹೋದ ವರ್ಷ ಬೋನಸ್ ಕೊಟ್ಟಿದ್ದೀರಪ್ಪ? ಸರ್, ಈ ವರ್ಷ ಸರ್ ಗುಜರಾತ್ಗೆ 6,617 ಮತ್ತ ರೂಪಾಯಿಗೆ ಹಾಲ ಖರೀದಿ ಮಾಡ್ಕೊಂಡಿದ್ದೀರಾ. ಹಾಲು ಖರೀದಿ ಮಾಡಿ ಇವತ್ತು ನಿಮ್ಮೂರಿಗೆ 56 ಲಕ್ಷ ರೂಪಾಯಿ ಪೇಟೆಯಿಂದ ಬಂದೈತಿ. ಅರ್ಥ ಆಯ್ತು. ಅದೇ ರೀತಿ ಇವತ್ತು ಅಷ್ಟು ಮಾಡಿ ಕೂಡ ಇಷ್ಟು ವ್ಯಾಪಾರ ಮಾಡಿ 6,59,000 ರೂಪಾಯಿ ಲಾಭ ಬಂದೈತಿ. ಲಾಭ ಬಂದಿದ್ದಲ್ಲಿ ಖರ್ಚು ವೆಚ್ಚ ಎಲ್ಲ ಕಳೆದು 3,60,540 ರೂಪಾಯಿ ನಿಮಗೆ ನಿವ್ವಳ ಲಾಭ ಬಂದಿದೆ. ಅದೇ ರೀತಿ ಇವತ್ತು ಬೋನಸ್ಸು ಕೂಡ ಯಾವುದು ಬಾಕಿ ಇಲ್ಲ ಅಂತಾರೆ ಕೊಟ್ಟಿದ್ದೀರಾ. ಇದನ್ನು ಯಾವಾಗ ಕೊಡ್ತೀರಾ? ಮುಂದಿನ ತಿಂಗಳು ಒಂದು ಡೇಟ್ ಬೇಕು, ನಮ್ಗೆ ಒಂದು ಗುರಿ ಬೇಕು. ಗೌರಿ ಹಬ್ಬನ, ಮಾರಿ ಹಬ್ಬನ, ಮಾರಿ ಹಬ್ಬಕ್ಕೆ ಕೊಡ್ತೀರಾ? ಮಾರನಮಿಗೆ ಕೊಡ್ತೀರಾ? ನೀನಿಗೆ ಒಂದು, ನನಗೆ ಒಂದು ಅಲ್ಲ. ಮಾರಿ ಬೇರೆ, ಮಾರನಮಿ ಬೇರೆ, ಮಾರಿ ಬೇರೆ. ಅದಕ್ಕೋಸ್ಕರ ಈಗ ಸೊಸೈಟಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಗೋಮಜ್ಜನ ಹಾಲು ಪಾಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2021-22ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿರುವ KS ಮಲ್ಲಿಕಾರ್ಜುನಯ್ಯ ಇವರಿಗೆ ವಂದನಾರ್ಪಣೆ ಸಲ್ಲಿಸುತ್ತೇನೆ. ಹಾಗೂ ವಿಶೇಷ ಬರ್ರಿ ಅಧ್ಯಕ್ಷರ ಮನೆ ಬಾ, ಫೋಟೋ ಬರ್ತೈತೆ, ಟಿವಿಲಿ ಬರುತ್ತೆ. ಏನಪ್ಪ ಇಟ್ಕೊಂಡ